ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಿರಂತರ ಕುಡಿಯುವ ನೀರು ಸರಬರಾಜು ಯೋಜನೆಯಾದ ಕ್ವಿಮೆಪ್ ಜಲಸಿರಿ ಯೋಜನೆಯನ್ನು ಸಮರ್ಪಕವಾಗಿ ಜಾರಿಗೆ ತರಲು ನಿರ್ಧರಿಸಿದ್ದು, ಈ ಬಗ್ಗೆ ಮಂಗಳೂರಿನ ಮಹಾನಗರ ಪಾಲಿಕೆಯ ಮಂಗಳ ಸಭಾಂಗಣದಲ್ಲಿ ಸಮಗ್ರ ಚರ್ಚೆ ನಡೆಯಿತು. ಮಂಗಳೂರು ಮಹಾನಗರಕ್ಕೆ ನೇತ್ರಾವತಿ ನದಿಯೇ ಜಲಸಂಪನ್ಮೂಲವಾಗಿದೆ. ಬೇಸಿಗೆಯಲ್ಲಿ ನೀರಿನ ಹರಿವು ಕಡಿಮೆಯಾಗುವ ಸಾಧ್ಯತೆ ಇದ್ದು, ನೀರು ಪೂರೈಕೆಗೆ ತೊಡಕುಂಟಾಗಲು ಪ್ರಮುಖ ಕಾರಣವಾಗಬಹುದಾಗಿದೆ. ಜೊತೆಗೆ ಏರ್ತಾ ಇರುವ ಜನಸಂಖ್ಯೆಯ ಪ್ರಮಾಣದಿಂದಾಗಿ ನೀರಿನ ಬೇಡಿಕೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ನಿರಂತರ ಕುಡಿಯುವ ನೀರಿನ ಯೋಜನೆಯ ಅನುಷ್ಠಾನವನ್ನು ಪರಿಣಾಮಗೊಳಿಸುವ ನಿಟ್ಟಿನಲ್ಲಿ ಮನೆ ವಾಣಿಜ್ಯ ಸಂಕೀರ್ಣಗಳ ಸರ್ವೆ ಕಾರ್ಯವನ್ನು ಸುಯೆಜ್ ಇಂಡಿಯಾ ಈಗಾಗಲೇ ಪೂರ್ಣಗೊಳಿಸಿದೆ. ಮಂಗಳೂರಿನ ವಿವಿಧ ಬಡಾವಣೆಗಳಲ್ಲಿ ಜಲಸಂಗ್ರಹಾಗಾರದ ಜೊತೆಗೆ 20 ಹೆಚ್ಚುವರಿ ವಿವಿಧ ಸಾಮರ್ಥ್ಯಗಳ ಮೇಲ್ಮಟ್ಟದ ಜಲಸಂಗ್ರಹಾಗಾರಗಳ ನಿರ್ಮಾಣವನ್ನು ಜಲಸಿರಿ ಯೋಜನೆಯ ಮೂಲಕ ಕೈಗೆತ್ತಿಕೊಂಡಿದ್ದಾರೆ. ರಾಮಲ್ಕಟ್ಟೆಯಲ್ಲಿ 81.7 MLD ಸಾಮರ್ಥ್ಯದ ನೀರು ಶುದ್ಧೀಕರಣ ಘಟಕ ನಿರ್ಮಾಣ, ತುಂಬೆಯಲ್ಲಿ 160 MLD ಸಾಮರ್ಥ್ಯದ ಘಟಕ ನಿರ್ಮಾಣ, ಪ್ರತಿ ಮನೆಗೂ ಹೊಸದಾದ ಕ್ಲಾಸ್ ಬಿ ಮಲ್ಟಿಜೆಟ್ ವಾಟರ್ ಮೀಟರ್ ಸಂಪರ್ಕ ನೀಡುವ ಬಗ್ಗೆ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದರು. ಸರ್, ಈಗ ಮುಂಚೆ ಈಗೇನಿದೆಯೋ ಹೇಗೆ ಸಫಿಷಿಯೆಂಟ್ ಅಂತ ನೀವು ಹೇಳ್ತೀರಿ, ಅದನ್ನು ಕಾಮಗಾರಿ ಈಗಾಗಲೇ ಪ್ರಾರಂಭ ಆಗಿದೆ. ಆದರೆ ಮಹಾನಗರ ಪಾಲಿಕೆಯ ಸದಸ್ಯರಿಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಅದಕ್ಕೋಸ್ಕರ ತಾವು ಒಂದು ಸಭೆಯನ್ನು ಕರೆದಿದ್ದೀರಿ. ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರಿಗೆ ಇದರ ಬಗ್ಗೆ ಒಂದು ಮಾಹಿತಿ ಕೊಡುವಂತ ಸಭೆ ಬಹಳ ಸಂತೋಷ. ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಸನ್ಮಾನ್ಯ ಮೇಯರ್ ಅವರೇ. ಅದರ ಜೊತೆಗೆ ಈಗ ವಿನಯರಾಜ್ ಅವರು ಹೇಳಿದರು, ಖಂಡಿತ, ಯಾಕಂತ ಹೇಳಿ ನಾನು ಕೂಡ ಇದರ ಬಗ್ಗೆ ಸಾಕಷ್ಟು ಬಾರಿ ನಾನು ಮೀಟಿಂಗ್ ಅಲ್ಲಿ ಕೂಡ ಮಾತಾಡಿದ್ದೆ. ಈಗಾಗಲೇ ಕೋಟ್ಯಾಂತರ ರೂಪಾಯಿ 700 ಎಷ್ಟು ಅಮೌಂಟ್ ಎಷ್ಟಿತ್ತು? 782 ಕೋಟಿ ರೂಪಾಯಿಯ ನಮ್ಮ 24 ದಿನದ 7 ಗಂಟೆ ನೀರು ಕೊಡುವಂತಹ ಯೋಜನೆ 24/7 ವಾರದ 7 ದಿನ ಕೂಡ ನಾವು ನೀರು ಕೊಡ್ತೇವೆ. ಸರಿ ಅಲ್ವಾ? ಆದ್ರೆ ನಮ್ಮಲ್ಲಿ ನೀರಿನ ಸೋರ್ಸ್ ಈಗಾಗಲೇ ಒಂದು ನಮ್ಮ ಸ್ಮಾರ್ಟ್ ಸಿಟಿಯಲ್ಲಿ ಒಂದು ಜಾಗದಲ್ಲಿನ ಒಂದು ಕಾಮಗಾರಿ ಸೋರ್ಸ್ ಇಲ್ಲಿಗೆ ಏನಿದೆ ಅದು ಬರ್ತೇನೆ. ಇಲ್ಲಿ ನೀವು ಎಷ್ಟು OHT ಕಟ್ಟಿ, ನೀವು ಎಷ್ಟು ಅಂಡರ್ ಗ್ರೌಂಡ್ ಕಟ್ಟಿ, ಏನು ಕಟ್ಟಿದ್ರು ಕೂಡ 24/7 ಮಾದರಿಯಲ್ಲಿ ನೀರು ಸಪ್ಲೈ ಮಾಡಬೇಕಾದ್ರೆ ಸಫಿಷಿಯಂಟ್ ನೀರು ತುಂಬಾ ಇದೆ, ಇಲ್ಲಿ ಬರಬೇಕು. ಅದಕ್ಕೆ ನೀವು ಏನು ಮಾಡಿದ್ದೀರಿ ಅಂತ ಕೇಳಿದಾಗ ನೀವು ಹೇಳಿದ್ರಿ, ತುಂಬೆಯಲ್ಲಿ ನೀವೇನೋ ಒಂದು ಫಿಲ್ಟರ್ ಹೌಸ್ ಕಟ್ತೀರಿ, ಇನ್ನೊಂದು ಪಂಪ್ ಹೌಸ್ ಕಟ್ತೀರಿ, ಮತ್ತೊಂದು ಸ್ಲಡ್ಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಹೇಳಿ. ಆದ್ರೆ ನೀರು ಅಲ್ಲಿಂದ ಎಡಿಷನಲ್ ನೀರು ಮಂಗಳೂರಿಗೆ ಸಪ್ಲೈ ಆಗುವ ರೀತಿಯಲ್ಲಿ ಯಾವ ಯೋಜನೆಯನ್ನು ಇದರಲ್ಲಿ ನೀವು ಸೇರಿಸಿಕೊಂಡಿದ್ದೀರಿ ಅಂತ ಒಂದು. ಎರಡನೇದು, 24/7 ಮಾದರಿಯಲ್ಲಿ ನೀರು ಕೊಡುವಾಗ ಇಲ್ಲಿ ಮಂಗಳೂರಲ್ಲಿ ಆಲ್ಮೋಸ್ಟ್ ಸಿಟಿಯ ಒಳಗಡೆ ಎಲ್ಲ ಕಡೆ ಕಾಂಕ್ರೀಟ್ ರಸ್ತೆ ಆಗಿದೆ. ಇವಾಗ ನೀವು ಸಪ್ಲೈ ಲೈನ್ ಕೊಡುವಾಗ, ಹೌಸ್ ಕನೆಕ್ಷನ್ಸ್ ಕೊಡುವಾಗ ಇದರ ಅಡಿಯಲ್ಲಿ ಯಾವ ರೀತಿಯಲ್ಲಿ ನೀವು ಕೊಡ್ಲಿಕ್ಕೆ ಇದ್ದೀರಿ ಅಂತ ಹೇಳುವಂತದ್ದು ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ, 24/7 ಮಾದರಿಯಲ್ಲಿ ನೀವು ಕೊಡುವುದಾದ್ರೆ ಹೌಸ್ ಕನೆಕ್ಷನ್ಸ್ ಬೇರೆ ಇದೆ, ಫ್ಲಾಟ್ ಅಂಡ್ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ 450-500 ಫ್ಲಾಟ್ಗಳಿರುವಂತಹ ಒಂದು ಸ್ಥಳ ಎಲ್ಲ ಇದೆ, PVS ಹತ್ರ ಇದೆ, ಇಲ್ಲೆಲ್ಲ ಇದೆ. ಈ ಸಂದರ್ಭ ಪಾಲಿಕೆಯ ಆಯುಕ್ತರಾದ ಅಕ್ಷಯ್ ಶ್ರೀಧರ್, ಪಾಲಿಕೆಯ ಮೇಯರ್ ದಿವಾಕರ ಪಾಂಡೇಶ್ವರ, ಉಪಮೇಯರ್ ವೇದಾವತಿ, ಸ್ಥಾಯಿ ಸಮಿತಿ ಪ್ರಮುಖರಾದ ಪೂರ್ಣಿಮಾ, ವಿಪಕ್ಷ ನಾಯಕ ಅಬ್ದುಲ್ ರವೂಫ್ ಮತ್ತಿತರರು ಪಾಲ್ಗೊಂಡಿದ್ದರು.